ರಾಷ್ಟ್ರೀಯ ಹೆದ್ದಾರಿಗಳೆಂದರೆ ಅದು ವಾಹನ ಸವಾರರಿಗೆ ಸುಗಮ ದಾರಿ. ಆದರೆ ಇಲ್ಲೊಂದು ರಾಷ್ಟ್ರೀಯ ಹೆದ್ದಾರಿ ಮಾತ್ರ ಯಮನ ದಾರಿ ತೋರಿಸ್ತಾ ಇದೆ. ಕಳೆದ 8 ವರ್ಷಗಳಲ್ಲಿ ಈ ಹೆದ್ದಾರಿ ಅದೆಷ್ಟೋ ಜನರ ಬಲಿ ಪಡೆದಿದೆ. ಹಾಗಾದ್ರೆ ಈ ಹೆದ್ದಾರಿ ಯಾವುದು? ಅಷ್ಟಕ್ಕೂ ಹೆದ್ದಾರಿ ದುರಂತಕ್ಕೆ ಕಾರಣ ಏನಂತೀರಾ? ಇಲ್ಲಿದೆ ನೋಡಿ ಡೀಟೇಲ್ಸ್. ಇಲ್ಲಿ ನೀವು ಕಾಣುವ ಚಿತ್ರಗಳು ಅಪಘಾತದ ಭೀಕರತೆಯ ಪ್ರತಿಬಿಂಬ ಆಗಿರುವುದು ಸತ್ಯ. ಇದು ಉಡುಪಿ ಜಿಲ್ಲೆಯಿಂದ ಹಾದು ಹೋಗುವ, ಅದರಲ್ಲೂ ಜಿಲ್ಲಾ ವ್ಯಾಪ್ತಿಗೆ ಬರುವ ಅಪಘಾತಗಳ ದೃಶ್ಯಗಳು. ರಾಷ್ಟ್ರೀಯ ಹೆದ್ದಾರಿ 66 ಇದೀಗ ಮೃತ್ಯು ದಾರಿಯಾಗುತ್ತಿದೆ. ಕಳೆದ 8 ವರ್ಷಗಳಲ್ಲಿ ಈ ಹೆದ್ದಾರಿಗೆ ಮೃತಪಟ್ಟವರ ಸಂಖ್ಯೆ 500ರ ಗಡಿ ದಾಟಿದೆ ಅಂದ್ರೆ ನಿಮಗೆ ಆಶ್ಚರ್ಯವಾಗುತ್ತೆ. ಅದರಲ್ಲೂ ಕಾಪು ಪಡುಬಿದ್ರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಂತೂ ಹೆದ್ದಾರಿ ಯಮನ ದಾರಿ ತೋರಿಸುತ್ತಿದೆ. 2016ರ ಜನವರಿಯಿಂದ 2018ರ ಮಾರ್ಚ್ ತನಕ 265 ಅಪಘಾತಗಳು ಸಂಭವಿಸಿದೆ. 76 ಮಂದಿ ಸಾವನ್ನಪ್ಪಿದ್ದಾರೆ. ಗಾಯಾಳುಗಳ ಸಂಖ್ಯೆ 300 ದಾಟಿದೆ. ಹೀಗೆ ಈ ಅಂಕಿಅಂಶಗಳೇ ಅಪಘಾತಗಳ ತೀವ್ರತೆಯನ್ನ ತಿಳಿಸುತ್ತಿದೆ. ಮುಂಬೈನ ಪನ್ವೇಲ್ನಿಂದ ಕನ್ಯಾಕುಮಾರಿ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ ಉಡುಪಿಯಿಂದ ಹಾದು ಹೋಗುತ್ತದೆ. ಮಂಗಳೂರಿನ ತಲಪಾಡಿಯಿಂದ ಉಡುಪಿ ಜಿಲ್ಲೆಯ ಕುಂದಾಪುರದವರೆಗೆ ಈ ಹೆದ್ದಾರಿ ಚತುಷ್ಪಥಗೊಳಿಸುವ ಗುತ್ತಿಗೆಯನ್ನ ನವಯುಗ್ ಕನ್ಸ್ಟ್ರಕ್ಷನ್ ಕಂಪನಿ 2010ರಲ್ಲಿ ಒಪ್ಪಂದ ಪಡೆದಿತ್ತು. ಆದರೆ ಕಾಮಗಾರಿ ಆರಂಭಿಸಿ 8 ವರ್ಷಗಳೇ ಕಳೆದರೂ ಇನ್ನೂ ಮಾತ್ರ ಕಾಮಗಾರಿ ಕಂಪ್ಲೀಟ್ ಆಗಿಲ್ಲ. ಉಡುಪಿಯ ಕುಂದಾಪುರದ ಶಾಸ್ತ್ರಿ ಸರ್ಕಲ್ನಲ್ಲಿ ಮತ್ತು ಉಡುಪಿಯ ಕರಾವಳಿ ಬೈಪಾಸ್ನಲ್ಲಿ ಅಂಡರ್ ಪಾಸ್ ಕಾಮಗಾರಿ ಆರಂಭಿಸಿ 6 ವರ್ಷವಾದರೂ ಪೂರ್ತಿಯಾಗಿಲ್ಲ. ಅರ್ಧಂಬರ್ಧ ಕಾಮಗಾರಿ ನಡೆಸಿದ ಫಲವಾಗಿ ಜನ ತಮ್ಮ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ನವಯುಗ್ ಕಂಪನಿ ಮುಂದೆ ಯಾವುದೇ ಗುತ್ತಿಗೆಯನ್ನ ನೀಡಲಾಗಿಲ್ಲ. ಈಗಿರುವ ಕಾಮಗಾರಿಯನ್ನ ಮುಗಿಸಲು ಸೂಚಿಸಿದ್ರೂ ಸ್ಪಂದಿಸುತ್ತಿಲ್ಲ. ಇದೀಗ ಸಹಾಯಕ ಕಮಿಷನರ್ ನವಯುಗ ಕಂಪನಿಯ ಮೇಲೆ ಕೇಸು ಹಾಕಿ ಕಂಪನಿಗೆ ಬಿಸಿ ಮುಟ್ಟಿಸಿದ್ದಾರೆ. ಜನವರಿಂದ ಹೇಳ್ತಾ ಇದ್ದೀನಿ, ನಾನು ಬಂದ ತಕ್ಷಣ ಅಷ್ಟೊಂದು ಇಂಪ್ರೂವ್ಮೆಂಟ್ ಆಗಿಲ್ಲ. ಈಗ ಕೂಡ ಮಳೆ ಬಂದಿದೆ ಎಲ್ಲಿ ಅವರು ಏನು ಕೆಲಸ ಮಾಡೋದಿಲ್ಲ. ಸೊ ಬೇರೆ ದಾರಿ ಇಲ್ಲ. ಅದು 133 CRPC ಪ್ರಕಾರ ಪಬ್ಲಿಕ್ ನ್ಯೂಸೆನ್ಸ್ ಕೇಸ್ ಹಾಕಿದ್ದೀವಿ. ಈಗ ಕೇಸ್ ನಡೀತಾ ಇದೆ SDM ಕೋರ್ಟಲ್ಲಿ. ಸೊ ಬೇಗ ಅದು ಮುಗಿಸಿ ಒಂದು ಫೈನಲ್ ಆರ್ಡರ್ ಪಾಸ್ ಮಾಡಬೇಕಾಗುತ್ತೆ. ನನ್ನ ಇಂಟ್ರೆಸ್ಟ್ ಏನಾದರೆ ಬೇಗ ಒಂದು ಕೆಲಸ ಕಂಪ್ಲೀಟ್ ಆಗಬೇಕು. ಒಂದು 6 ತಿಂಗಳೊಳಗೆ ಅಟ್ಲೀಸ್ಟ್ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು. ಒಟ್ಟಿನಲ್ಲಿ ನವಯುಗ್ ಕಂಪನಿ ಸರಿಯಾಗಿ ಹೆದ್ದಾರಿ ಕಾಮಗಾರಿ ಪೂರ್ತಿಗೊಳಿಸಿದ ಹಿನ್ನೆಲೆಯಲ್ಲಿ ಅಪಘಾತಗಳು ನಡೆಯುತ್ತಿವೆ. ಸವಾರರು ತಮ್ಮ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ಅಲ್ಲಲ್ಲಿ ಬಾಕಿಯಾಗಿರುವ ಕಾಮಗಾರಿಯನ್ನ ಆದಷ್ಟು ಬೇಗ ಮುಗಿಸಿ ಹೆದ್ದಾರಿ ಕಾಮಗಾರಿ ಪೂರ್ಣಗೊಳಿಸಿದರಷ್ಟೇ ಈ ಪ್ರಾಣಹಾನಿಯನ್ನ ತಪ್ಪಿಸಬಹುದು. ಇಲ್ಲವಾದ್ರೆ ಇನ್ನಷ್ಟು ಜೀವಹಾನಿ ತಪ್ಪಿದಲ್ಲ. ಪಲ್ಲವಿ ಸಂತೋಷ್, V4 News 24/7 ಉಡುಪಿ.